ಮಂಗಳೂರಿನಲ್ಲಿ ಓಡಾಡುವ ಖಾಸಗಿ ಸಿಟಿ ಬಸ್ ಮತ್ತು ಸರ್ವಿಸ್ ಬಸ್ಗಳಿಗೆ ಕನ್ನಡ ಪರ ಸಂಘಟನೆ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳು ಸೇರಿ ಕನ್ನಡ ಬೋರ್ಡ್ ಅಳವಡಿಸುವ ಅಭಿಯಾನ ಆರಂಭಗೊಂಡಿದೆ. ಕನ್ನಡ ಬೋರ್ಡ್ ಅಳವಡಿಸಲು ಕೆಲವು ಕನ್ನಡ ಪರ ಸಂಘಟನೆಗಳು ಮತ್ತು ಆರ್ಟಿಒ ಅಧಿಕಾರಿಗಳು ಬಸ್ ಸಿಬ್ಬಂದಿಗಳಿಗೆ ಯಾವುದೇ ರಶೀದಿ ನೀಡದೆ ಹಣ ದೊಚ್ಚಲಾಗುತ್ತಿದೆ ಎನ್ನುವ ಆರೋಪವು ಈ ನಡುವೆ ಕೇಳಿಬಂದಿದೆ. ದೇಶದ ಎಲ್ಲ ಭಾಗದ ಜನ ಇರುವ ಮಂಗಳೂರಿನಲ್ಲಿ ಕನ್ನಡ ಬೋರ್ಡ್ ಅಳವಡಿಸುವುದರಿಂದ ಬೇರೆ ಭಾಷೆ ಮಾತನಾಡುವ ಮಂದಿಗೆ ಇದರಿಂದ ತೊಂದರೆಯಾಗಲಿದೆ ಎನ್ನುವ ಅಭಿಪ್ರಾಯವು ಕೇಳಿಬರಲಾರಂಭಿಸಿದೆ. ಅಧಿಕಾರಿಗಳು ಒತ್ತಾಯಪೂರ್ವಕವಾಗಿ ಈ ರೀತಿ ಕನ್ನಡ ಬೋರ್ಡ್ ಅಳವಡಿಸುವ ಪ್ರಕ್ರಿಯೆ ನಡೆಸಿದರೆ ಇದನ್ನು ತಡೆಯುವ ಎಚ್ಚರಿಕೆಯನ್ನು ಇದೀಗ ತುಳುಪರ ಸಂಘಟನೆಗಳು ನೀಡಿದೆ. ಕೆಲವು ಕನ್ನಡಪರ ಸಂಘಟನೆಗಳು ಮತ್ತು ಆರ್ಟಿಒ ಕಚೇರಿ ಅಧಿಕಾರಿಗಳು ಮಂಗಳೂರಿನಲ್ಲಿ ಹಮ್ಮಿಕೊಂಡ ಬಸ್ಗಳಿಗೆ ಕನ್ನಡ ಬೋರ್ಡ್ ಅಳವಡಿಸುವ ಅಭಿಯಾನಕ್ಕೆ ಭಾರೀ ವಿರೋಧ ಕೇಳಿಬಂದಿದೆ. ಒಂದೊಂದು ಬೋರ್ಡ್ಗೆ 300 ರೂಪಾಯಿಗಳನ್ನು ಪಡೆಯುತ್ತಿರುವ ಈ ಅಧಿಕಾರಿಗಳು ಪಡೆದ ಹಣಕ್ಕೆ ಯಾವುದೇ ರೀತಿಯ ರಶೀದಿಗಳನ್ನು ನೀಡುತ್ತಿಲ್ಲ ಎನ್ನುವ ಆರೋಪವೂ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸುವ ಸಿಟಿ ಮತ್ತು ಸರ್ವಿಸ್ ಬಸ್ಗಳಿಗೆ ಈ ಕನ್ನಡ ಬೋರ್ಡ್ಗಳನ್ನು ಸಂಘಟನೆಗಳು ಆರ್ಟಿಒ ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಅಭಿಯಾನ ಆರಂಭಿಸಿದೆ. ಆದರೆ ಇದಕ್ಕೆ ಬಸ್ ಮಾಲಕರು ಸೇರಿದಂತೆ ಸಾರ್ವಜನಿಕರ ವಿರೋಧ ಆರಂಭಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾದೇಶಿಕ ಭಾಷೆಯಾಗಿ ತುಳು ಗುರುತಿಸಿಕೊಂಡಿದ್ದು ಈ ಭಾಗದ ತುಳುವನ್ನೇ ಹೆಚ್ಚಾಗಿ ಜನ ಬಳಸುತ್ತಿದ್ದಾರೆ. ಅಲ್ಲದೆ ಮಂಗಳೂರಿನಲ್ಲಿ ದೇಶದ ವಿವಿಧ ರಾಜ್ಯಗಳಿಗೆ ಸೇರಿದ ಜನ ಉದ್ಯೋಗವನ್ನು ತಮ್ಮ ವ್ಯವಹಾರಗಳನ್ನು ಮಾಡುತ್ತಿದ್ದು ಬಸ್ಗಳ ಬೋರ್ಡ್ಗಳನ್ನು ಬದಲಿಸುವುದರಿಂದ ಬೇರೆ ರಾಜ್ಯಗಳ ಜನರಿಗೆ ಸಮಸ್ಯೆಯಾಗುತ್ತದೆ. ಕನ್ನಡದ ಬಗ್ಗೆ ಮಾತನಾಡುವ ಕನ್ನಡ ಪರ ಸಂಘಟನೆಯ ಜನ ಮೊದಲು ಪ್ರಾದೇಶಿಕ ಭಾಷೆಯಾದ ತುಳುವಿಗೆ ತಮ್ಮ ಕೊಡುಗೆ ಏನು ಅನ್ನೋದನ್ನು ಜನತೆಗೆ ತಿಳಿಸಬೇಕು ಎನ್ನುವ ಒತ್ತಾಯವು ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗಿದೆ. ಮಂಗಳೂರಿನಲ್ಲಿ ಅಂದರೆ ತುಳುನಾಡಿನ ಕೇಂದ್ರವಾಗಿರುವ ಮಂಗಳೂರಿನಲ್ಲಿ ಇವತ್ತೊಂದು ದೊಡ್ಡ ದಂಧೆ, ಯಾಕೆಂದರೆ ಬಸ್ಸಿನವರನ್ನು ನಿಲ್ಲಿಸಿ 300 ರೂಪಾಯಿ ವಸೂಲಿ ಮಾಡುವಂಥ ದಂಧೆ ಇವತ್ತು ನಡೀತಿದೆ. ನನಗೆ ಇವತ್ತು ಕರೆಗಳು ಬಂದಿದ್ದು, ಬಸ್ಸಿನ ಮಾಲಕರು ಹಾಗೂ ಚಾಲಕರು ತುಂಬ ಜನ ಕರೆ ಮಾಡಿದರು. ಇದೊಂದು ದೊಡ್ಡ ದಂಧೆ. ಯಾಕೆ ಹೇಳಿದರೆ ಇದನ್ನು ದಂಧೆ ಅಂತ ಯಾಕೆ ಹೇಳ್ತೀನಿ ಹೇಳಿದರೆ, ಒಂದು ಆರ್ಟಿಒ ಅಧಿಕಾರಿ ಒಂದು ಇಬ್ಬರು ಕನ್ನಡ ಪರ ಸಂಘಟನೆಗಳನ್ನು ಹಿಡಿದುಕೊಂಡು, ಅಂದರೆ ಏನಿಲ್ಲ, ಇಬ್ಬರನ್ನು ಶಾಲ್ಗಳನ್ನು ಹಾಕಿ, ಕನ್ನಡ ಸಂಘಟನೆಗಳ ಶಾಲ್ಗಳನ್ನು ಹಾಕಿ ಬಸ್ಸುಗಳನ್ನು ತಡೆದು 300 ರೂಪಾಯಿ ವಸೂಲಿ ಮಾಡಿದ್ದಾರೆ. ವಸೂಲಿ ಮಾಡೋದು ಯಾಕೆ ಹೇಳಿದರೆ ಇದೊಂದು ದೊಡ್ಡ ಭ್ರಷ್ಟಾಚಾರ. ಯಾವುದೇ ರಶೀದಿಗಳನ್ನು ಇಡದೆ, ಒಂದು ರಶೀದಿಗಳನ್ನು ಕೊಡದೆ ಹಣ ದೋಚುತ್ತಾರೆ. ಇದೊಂದು ದೊಡ್ಡ ದಂಧೆ. ಇಲ್ಲಿ ಆರ್ಟಿಒ ಅಧಿಕಾರಿ, ಉಪ ಆರ್ಟಿಒ ಅಧಿಕಾರಿ ಅಂತ ನಮಗೆ ಸಿಕ್ಕಿದೆ, ಹೆಸರು ಮಾಹಿತಿ ಸಿಕ್ಕಿದೆ. ಅವರು ಇಂಥದ್ದೊಂದು ಸಣ್ಣ ಮಟ್ಟದ ಕೆಲಸಕ್ಕೆ ಇಳಿದಿರೋದು ನಾಚಿಕೆಡಿನ ವಿಷಯ. ಯಾಕೆಂದರೆ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಇದೆ, ಇಂಥ ನೀಚ ಕೆಲಸಕ್ಕೆ ಇಳಿಯೋದು ತಪ್ಪು. ಯಾಕೇಳಿದರೆ ತುಳುನಾಡಿನಲ್ಲಿ ಪ್ರಾದೇಶಿಕತೆಗೆ ಮಹತ್ವ ಕೊಡಬೇಕು. ಯಾಕೇಳಿದರೆ ಇಲ್ಲಿ ಕನ್ನಡ ಪರ ಸಂಘಟನೆಗಳು ಯಾರಿದ್ದೀರಾ ಅವ್ರಿಗೊಂದು ಕೇಳ್ತೇನೆ, ಯಾಕೇಳಿದರೆ ನೀವು ತುಳು ಭಾಷೆಗೆ ನಿಮ್ಮ ಏನು ಮಾಡಿದ್ದೀರಿ, ತುಳು ಭಾಷೆಗೆ ನಿಮ್ಮ ಕೊಡುಗೆ ಏನು, ತುಳು ಭಾಷೆಗೆ ಯಾವುದೇ ರೀತಿಯಲ್ಲಿ ಒಂದು ಕೆಲಸ ಮಾಡಿದ ನೀವು, ಒಂದು ಪ್ರಾದೇಶಿಕತೆ ಇಲ್ಲೇ ನೆಲದಲ್ಲಿದ್ದು ಈ ನೆಲದ ಭಾಷೆಗೆ ಒಂದು ಸ್ಥಾನಮಾನಕ್ಕೆ ಹೋರಾಡದ ನೀವು ಇವತ್ತೊಂದು ನಿಮ್ಮ ಭಾಷೆ, ಅಂದರೆ ನೀವು ಬಂದಿರುವಂಥದ್ದು ಬಯಲುಸೀಮೆಯಿಂದ ಬಂದು ಇಲ್ಲಿಯ ಭಾಷೆಗೆ ಗೌರವ ಕೊಡದೆ ನಿಮ್ಮ ಭಾಷೆಗಳನ್ನು ಹೇರಿಕೆ ಮಾಡಿ ಬಸ್ಸುಗಳಲ್ಲಿರುವ ಇಂಗ್ಲೀಷ್ನಲ್ಲಿದೆ ನೋಡಿ ಸ್ವಾಮಿ. ನಾವು ತುಳು ಪರ ಸಂಘಟನೆಗಳು ಇಲ್ಲೇ ಹುಟ್ಟಿದವರು, ನಾವು ಕೂಡ ತುಳು ಲಿಪಿಯನ್ನು ಹಾಕಿ ಅನ್ನೋ ಒತ್ತಾಯ ಮಾಡೋದಿಲ್ಲ. ಯಾಕೆ ಹೇಳಿದರೆ ಇಲ್ಲಿ ಪ್ರವಾಸ ತಾಣ ಇದೆ, ಇಲ್ಲಿಂದ ಕೇರಳದಿಂದ ಬರ್ತಾರೆ, ಗೋವಾದಿಂದ ಬರ್ತಾರೆ. ಸೊ ಇಂಥ ಸ್ಥಳಕ್ಕೆ ವೀಕ್ಷಣೆಗೆ ಬರುವಂಥವ್ರಿಗೆ ಬಸ್ಸುಗಳ ಹೆಸರುಗಳು ಓದುವಂತೆ ಇರಬೇಕು. ನಿಮ್ಮ ಕೇವಲ ಕನ್ನಡ ಭಾಷೆ ಇದ್ದರೆ ನಮಗೆ ಆಗೋದಿಲ್ಲ. ಯಾಕೆಂದರೆ ಕನ್ನಡ ಓದುವವರು ಕಡಿಮೆ ಮಂಗಳೂರಿನಲ್ಲಿ, ತುಳು ಮಾತಾಡುವವರು ಹೆಚ್ಚು ಜನಸಂಖ್ಯೆ ಜಾಸ್ತಿ. ಆದರೆ ಎಲ್ಲರೂ ಇಂಗ್ಲೀಷನ್ನು ಪ್ರೀತಿ ಮಾಡ್ತಾರೆ. ಯಾಕೆ ಹೇಳಿದರೆ ಇಂಗ್ಲೀಷ್ ಪ್ರತಿಯೊಂದು ಹೊರ ದೇಶದಲ್ಲಿ ಬಂದರೂ ಕೂಡ, ಯಾಕೆಂದರೆ ಇದು ನಮ್ಮದು ಅಂತಾರಾಷ್ಟ್ರೀಯ ಎಲ್ಲ ರೀತಿಯಲ್ಲಿ ನಮ್ಮಲ್ಲಿ ಬಂದರು ಪ್ರದೇಶ ಆಗಲಿ ಅಥವಾ ಹಡಗು ಆಗಲಿ ಎಲ್ಲ, ಅಂದರೆ ವಿದೇಶಿಗರು ತುಂಬ ಪ್ರವಾಸೋದ್ಯಮಕ್ಕೆ ಬರೋದರಿಂದ ಬಸ್ಸುಗಳನ್ನು ಹೋಗಲಿಕ್ಕೆ ಬರಲಿಕ್ಕೆ ಬಳಕೆ ಮಾಡೋದ್ರಿಂದ ಇದು ಇಂಗ್ಲೀಷ್ ಭಾಷೆಯಲ್ಲಿದೆ. ಆದರೆ ನಾವು ಯಾವತ್ತೂ ಇದನ್ನು ವಿರೋಧಿಸಲಿಲ್ಲ. ಆದರೆ ಇವರುಗಳು ವಿರೋಧಿಸುವುದರೊಂದಿಗೆ ಹಣ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಯಾಕೆಂದರೆ ಇದು ದೊಡ್ಡ ಭ್ರಷ್ಟಾಚಾರ, ಯಾವುದೇ ರಶೀದಿಗಳನ್ನು ಪಡೆಯದೆ ಮಾಡುವಂಥ ಭ್ರಷ್ಟಾಚಾರ. ಅದರಿಂದ ಇಂಥದ್ದನ್ನು ನಿಲ್ಲಿಸದಿದ್ದರೆ ನಾವು ಮೇಲಾಧಿಕಾರಿಗಳಿಗೆ ಇದರ ಬಗ್ಗೆ ನಾವು ಈಗಾಗಲೇ ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ನಾವು ಮನವಿ ಮಾಡ್ತೇವೆ. ಯಾಕೆ ಹೇಳಿದರೆ ಇಂಥದ್ದೆಲ್ಲ ನಡೀಬಾರ್ದು ಮಂಗಳೂರಿನಲ್ಲಿ. ಇದೆಲ್ಲ ಬಯಲು ಸೀಮೆಗಳಲ್ಲಿ ಇಟ್ಕೊಳ್ಳಿ. ಯಾಕೆ ಹೇಳಿದರೆ ಇದು ತುಳುನಾಡಿನವರು, ಎಲ್ಲ ಭಾಷೆಗಳನ್ನು ಪ್ರೀತಿಸುವವರು. ದಯವಿಟ್ಟು ನೀವು ಇಂಥ ಕೆಲಸಗಳನ್ನು ಮಾಡುವುದು ತಪ್ಪು. ಮತ್ತು ನಿಮಗೆ ಸರ್ಕಾರದಿಂದ ಸಂಬಳ ಇದೆ, ದಯವಿಟ್ಟು ರಶೀದಿಗಳನ್ನು ಕೊಡಿ. ನೀವೇನೇ ಮಾಡೋದಾದರೂ ರಶೀದಿಗಳನ್ನು ಕೊಡಿ. ಇಂಥ ಭ್ರಷ್ಟಾಚಾರಕ್ಕೆ ಇಳಿಬೇಡಿ ದಯವಿಟ್ಟು.
ಕನ್ನಡ ಬೋರ್ಡ್ ಅಳವಡಿಸಿ ಕನ್ನಡವನ್ನು ಉಳಿಸುವ ಪ್ರಯತ್ನ ನಡೆಯುತ್ತಿದೆ. ಕನ್ನಡ ಬೋರ್ಡ್ಗಳನ್ನು ಅಳವಡಿಸುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಅಭಿಯಾನಕ್ಕೆ ಆರ್ಟಿಒ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಈ ಅಭಿಯಾನವನ್ನು ಡಿಸೆಂಬರ್ 10ರಿಂದ ಮತ್ತೆ ಆರಂಭಿಸಲು ಕನ್ನಡ ಪರ ಸಂಘಟನೆಗಳು ಸಿದ್ಧತೆಯನ್ನು ನಡೆಸಲಾಗುತ್ತಿದೆ ಎಂದು ಸಾಮಾಜಿಕ ಹೋರಾಟಗಾರ ಜಿಕೆ ಭಟ್ ಮಾಹಿತಿ ನೀಡಿದ್ದಾರೆ. ಮಾನ್ಯ ಕನ್ನಡ ಅಭಿಮಾನಿಗಳೇ, ಇವತ್ತು ನಾವು ಮಂಗಳೂರು ಆರ್ಟಿಒ ಸಹಯೋಗದಲ್ಲಿ ಖಾಸಗಿ ಬಸ್ಸುಗಳಿಗೆ ಕನ್ನಡ ನಾಮಫಲಕ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಕೆಲವಾರು ವರ್ಷಗಳಿಂದ ನಮ್ಮ ಬೇಡಿಕೆಗೆ ಇವತ್ತು ಹೊಸತಾಗಿ ಬಂದ ಆರ್ಟಿಒ ಶ್ರೀಧರ್ ಮಲ್ಲಾಡ್ ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಇವತ್ತು 20ರಿಂದ 30 ಬಸ್ಸುಗಳಿಗೆ ನಮ್ಮ ಕನ್ನಡ ನಾಮಫಲಕ ಸ್ಟಿಕ್ಕರನ್ನು ಮಂಗಳೂರಿನ ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿ ಅಳವಡಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿದೆ. ಇನ್ನು ಇದರ ಮುಂದಿನ ಅಭಿಯಾನ ಆಗಿ 10ನೇ ತಾರೀಕಿನ ನಂತರ ಇನ್ನೊಂದು ಅಭಿಯಾನ ಮತ್ತು ಇದೇ ಥರ ಅಭಿಯಾನಗಳು ನಡೀತಾ ಇದೆ. ಇದಕ್ಕೆ ನಮ್ಮ ಖಾಸಗಿ ಬಸ್ಸು ಮಾಲಕರು ತುಂಬ ಸಹಕಾರವನ್ನು ನೀಡಿದ್ದಾರೆ. ಇಷ್ಟವರೆಗೆ ಸ್ವಲ್ಪ ಕನ್ನಡ ಭಾಷೆಯ ನಾಮಫಲಕಗಳಲ್ಲಿ ನೆಗ್ಲೆಕ್ಟ್ ಆಗ್ತಾ ಇತ್ತು. ಇದನ್ನು ಸರಿಪಡಿಸುವ ಉದ್ದೇಶದಿಂದ ನಮ್ಮ ಮನವಿಗೆ ಆರ್ಟಿಒ ಅವರು ಸ್ಪಂದಿಸಿದ್ದಾರೆ. ಇವನು ಜಿಲ್ಲಾಧಿಕಾರಿಯವರು ಸಹ ಇದಕ್ಕೆ ಸಹಕಾರವನ್ನು ನೀಡಿ ನಮಗೆ ಇದನ್ನು ಬಸ್ಸು ಮಾಲಕರಿಂದ ಮಾಡುವಂಥ ಇದನ್ನು ಅವಕಾಶವನ್ನು ಕಲ್ಪಿಸಿದ್ದಾರೆ. ಇದಕ್ಕೆ ನಮಗೆ ಸಹಕರಿಸಿದ ಮಂಗಳೂರು ಆರ್ಟಿಒ ಮತ್ತು ಬಸ್ಸು ಮಾಲಕರಿಗೆ ಧನ್ಯವಾದಗಳು. ಇದು ಮುಂದಿನ ಅಭಿಯಾನವಾಗಿ ಡಿಸೆಂಬರ್ 10ರ ನಂತರ ಇನ್ನೊಂದು ಅಭಿಯಾನ ಮಾಡ್ತೇವೆ. ಇದೇ ಥರ ಕಂಟಿನ್ಯೂಸ್ ನಿರಂತರವಾಗಿ ಕನ್ನಡ ನಾಮಫಲಕವನ್ನು ಖಾಸಗಿ ಬಸ್ಸುಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲಿ ಎಕ್ಸ್ಪ್ರೆಸ್ ಮತ್ತು ವೇಗದೂತ ಬಸ್ಸುಗಳಿಗೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಾಷೆಗಳ ಸಂಗಮವಾಗಿರುವ ಮಂಗಳೂರಿನಲ್ಲಿ ಕನ್ನಡದ ಹೇರಿಕೆಗೆ ಭಾರಿ ವಿರೋಧವು ವ್ಯಕ್ತವಾಗುತ್ತಿದೆ. ತುಳು ಪರ ಸಂಘಟನೆಗಳು ಇದೀಗ ಕನ್ನಡ ಬೋರ್ಡ್ ಅಭಿಯಾನದ ವಿರುದ್ಧ ತಿರುಗಿ ಬಿದ್ದಿದ್ದು, ಒತ್ತಾಯಪೂರ್ವಕ ಕನ್ನಡ ಹೇರಿಕೆಯ ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನ ನೀಡಿದೆ.